ಹೆಂಚಿನ ಕೀರ್ತನ ಸುಳ್ಯ. ನಾವೀಗ ಪುತ್ತೂರಿನಲ್ಲಿರುವಂತಹ ಎಂತಮಾಲಿಗೆ ಒಂದು ಚೆನ್ನೈ ಶಾಪಿಂಗ್, ನ್ಯೂ ಚೆನ್ನೈ ಶಾಪಿಂಗಿಗೆ ಬಂದಿದೆ. ಇವತ್ತು ಇಲ್ಲೆಲ್ಲ ಕಡಿಮೆ ದರಕ್ಕೆ ದೊರೆಯುತ್ತದೆ, ಕಮ್ಮಿ ದರಕ್ಕೆ ದೊರೆಯುತ್ತದೆ. ಇವತ್ತು ನಮ್ಮೊಟ್ಟಿಗೆ ಪೂಜಾ ಕಲಾಲಿದ್ದಾರೆ. ಆ್ಯಕ್ಚುಲಿ ಹರಿಪ್ರಸಾದ್ ಇರಬೇಕಿತ್ತು, ಅವ ರಜೆಯಲ್ಲಿದ್ದಾನೆ. ಅವರ ಬದಲು ಕಾರ್ಯಾಂತರಗೊಳಿಸಲು ಇವರು ಬಂದಿದ್ದಾರೆ. ಬನ್ನಿ ಒಳಗೆ ಹೋಗಿ ಒಂದು ರೌಂಡ್ ಬರುವ, ಎಂತಾದರೂ ಕಮ್ಮಿಯಲ್ಲಿದ್ದರೆ ತಗೊಳ್ಳುವ. ಎಂಟ್ರಿ ಆದ್ವಿ ಅಷ್ಟೇ. ಫುಲ್ಲು ಬಟ್ಟೆಗಳೇ ಕಾಣ್ತಾ ಉಂಟು. 199 ದರಕ್ಕೆ ದೊರೆಯುತ್ತದೆ ಇದು. ಬನ್ನಿ ನೋಡುವ. ಎಲ್ಲ ಬಟ್ಟೆಗಳೇ ಕಾಣ್ತಾ ಉಂಟು. ಫುಲ್ ಇನ್ಚಾರ್ಜ್ ಅವರದ್ದು. ಊಟ ಮಾಡ್ತೀವಿ, ಹೇಗಾಗ್ತದೆ? ನಾವು ನೋಡ್ತಾ ಇದ್ದೇವೆ, ಪರ್ಚೇಸ್ ಮಾಡ್ಬೇಕಷ್ಟೇ. ಚಂದ ಉಂಟು ಡ್ರೆಸ್. ಹೌದಾ? ನೋಡಿ ಹೊಡೆದುಕೊಂಡು ಹೋಗೋದು. ರಮ್ಯ ಸುದ್ದಿಲ್ಲದ ಮೆಲ್ಲ ಹೋಗುವಂತ ಶೋಭಿತಕ್ಕಿದ್ದಾರೆ. ರಮ್ಯ ಹೆಂಚಿನ ದೆತ್ತೊಂಡನ ಬಾರಿ ಕಮ್ಮಿ ಎಡ್ಡಂಡ. ಹಲವಾರು ವಿಧದ ಜೀನ್ಸ್ ಪ್ಯಾಂಟ್ಗಳನ್ನು ನೀವು ಕಾಣ್ತಾ ಇದ್ದೀರಿ. ತುಂಬ ಉಂಟು ಅಕ್ಷಯ ಇದರಲ್ಲಿ, ನೋಡ್ತಾ ಇದ್ದೀರಿ ನೀವೆಲ್ಲ. ಈಗ ಒಂಜಿ ಪ್ಯಾಂಟ್ ತುಯ್ಯರ ಬರ್ತದೆ. ಆ್ಯಕ್ಚುಲಿ ದಾದ ಪಂಡ ಎಂಕ ಪುನಂಚಿನ ಊಲ ತೋಜಿ ಕಿಲ್ಲಡಿಕೊಂಡು ದಿನಕ್ಕೆ ಬಲ್ಲು ಬಾರ್ದು ಕಟ್ಟಡ ಇದ್ದುಂಟು. ಈಗ ಬಂದ ನಿನ್ನೆ ಬುಕ್ ಮುಲ್ಪಾರ್ದು ಇಂಕ ಬಲ್ಲು ಕಟ್ಟಿ ಮುಖ್ಯ ಚಪಾತಂದು ಹೋಗ್ತೀನಿ. ಆ್ಯಕ್ಚುಲಿ ಇಂದ ಅಕ್ಷಯಗೆ ಬೆಸ್ಟ್ ಬೇತೆ ಎತ್ತು ಸೋಕುದೊಂಡು ಇಂಚಿ ಬಲೆ ನೆನ್ನು ತುಲೆ ನೆನ್ನು ಒಂದು ರಾಜ ಒಂದಿಲ್ಲ ತುಲೆ ಒಂದು ನಮ್ಮ ಜಿರಾಪೆದಲ್ಲ ಕೋಜು ಪಾಡು ಬುಕಾನು ಜಿರಾಪೆದ ಕಾರು ಹತ್ತನೆ ಬೇತಲ್ಲ ಓ ಎನ್ನ ಇದು ಮಾತಾಡಿ ನೋಡಿ. ಅವರು ಹೋಗ್ತಿದ್ದಾರೆ ತೆಗಿಲಿಕ್ಕೆ. ಹೊರಗಿದ್ದಾರಲ್ಲ ಬ್ಯಾಗ್. ಕೀರ್ತನ್ ಎಂಚ ಉಂಟು ಪ್ಯಾಂಟ್ ಅವ ಆಯ್ರವೇ ನಂದು ಇಂಕಾ ಒಂದು ಇಂಕ ಡೌಟ್ ಅಂದ ದೇಪಣ ಮಸ್ತ್ ಉದ್ದುಂಡು ಇರುವಂತೆ ತೋರ ಆವಾಡ ಅಂದ ಮಂತೆಲ್ಲ ಪಣಂದುಲ್ಲೇರು ವೀಕ್ಷಕರು. ಈ ಪ್ಯಾಂಟ್ ದೆತ್ತೊಂದು ಏನು ತೋರ ಆವಾಡು ಒಂದು ವರ್ಷ ಗಟ್ಲೆಗೆ ಹಾಕೋದು ಕೋಕೋ ನನಗೆ ನೋಡಿ ಎಲ್ಲ ರೀತಿಯಾದ ಐಟಮ್ಗಳುಂಟು ಇಲ್ಲಿ. ನೈಟಿ ನೋಡಿ ಸಣ್ಣ ಸಣ್ಣ ಮಕ್ಕಳದು, ಅಲ್ಲಿ ನೋಡಿದ್ದು ದೊಡ್ಡ ದೊಡ್ಡ ಮಕ್ಕಳದು. ಇನ್ನು ನನಗಾಗುವಂಥದ್ದು ಇಲ್ಲಿ ಸಹ ಇಲ್ಲ, ಇಲ್ಲಿ ಉಡುಪಿ ಮತ್ತು ಇದೆಲ್ಲ ಆಗ್ಬೋದು ಅಂತ. ಗಿಫ್ಟ್ ಮಾಡಲಿಕ್ಕೆಲ್ಲ ಸುಲಭ ಇದೆ, ಕಡಿಮೆ ಖರ್ಚಲ್ಲಿ ಆಗ್ತದೆ. ನೋಡ್ಬೇಕಾ
ಡ್ರೆಸ್ಸಿನ ಆಡು ಕೊಡ್ಲಿಕ್ಕೆ ಅಂದಾಗಲಿಲ್ಲ ನಾವು. ಹೌದು. ಅದನ್ನು ಒಂದು ಇದು ಕೊಟ್ಟು ವಾಪಸ್ ಇಟ್ಟಿದ್ದೇನೆ. ಇಂಥ ಒಂದು ಎಕ್ಸಾ ಅಲ್ಲಲ್ಲ, ಇದು ಕೊಡು, ಇದು ಆಫ್ ಮಾಡಿ. ಗಾಯ್ಸ್ ಬನ್ನಿ 90 × 90 ತಗೊಳ್ಳಿ. ಇಲ್ಲಿ 90ಗೆ 90. ಸ್ಟೂಡೆಂಟ್ ಇದು ಹೀಗೆ ಹಾಕಿದ್ರೆ ಅಂತ ಹೋದ್ರು ಮತ್ತೆ ಎಷ್ಟು ಕಾಸ್ಟ್ ಇಂಥದ್ದಾದ್ರೆ ನಾನು 4 ರೂಪಾಯಿ ಹಾಕಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ಒಂದು ಸ್ಪೆಷಲ್ ಪ್ಯಾಂಟ್ ನೀವು ನೋಡ್ಬೋದು. ಫುಲ್ ಗ್ರೀನ್ ಕಲರ್ ಆ ರೀತಿ ಹೊಳಿತಾ ಉಂಟು. ಗಿಳಿಯ ಬಣ್ಣ ಪ್ಯಾಂಟ್ ಇದು. ಆ ರೀತಿಯಾಗಿ ಶೈನಿಂಗ್ ಕೂಡ ಉಂಟು. ವೈದಿಕ. ನಿಂದ ಹೆಸರು ಹೇಗೆ? ಬಬಿ. ನಿಂದು ತುಮಾರ ನಾಮ ಎಂಚಿನ ಕೀರ್ತನ್ ನಾಡುನು ಒಂಜಿ ಪ್ಯಾಂಟ್ ಲಾಭ ಜೂಲ ಒಕ್ಕಡೆ ಒಂಜಿ ದಿನ ವೇಸ್ಟ್ ಆಗೋಣ ಅಂದ ಒಳ್ಳೆ ಅಡಿಟ್ಟು ಮಿನಿಪ್ಪು ಬಲಿ ನಾಡು ಕೀರ್ತನ ಒಂದೇ ಒಂದು ನೈಟ್ ಪ್ಯಾಂಟ್ ಉಂಟು ತೂಕನ ಹತ್ತು ಮಾರೆ ಪಗೆಲು ಹತ್ತದೇ ನಾಡ್ಯಾರಬ್ದಿ ನನ್ನ ನೈಟು ಹತ್ತು ನಾಡ್ಯಾರ ಅವು ಹತ್ತಿಯ ನೈಟ್ ಪ್ಯಾಂಟ್ ನೈಟಿಗೆ ಪಾಡಿನ ಪ್ಯಾಂಟ್ ಕೀರ್ತನ್ ಸಫುರಾಂಡ ಬಾರಿ ಬಂಗತ್ತ ಪ್ಯಾಂಟ್ ದಿಕ್ಕುಜಿ ಪ್ಯಾಂಟುಲ ದಿಕ್ಕುಜಿ ದಾಲ ದಿಕ್ಕುಜಿ ಮುಪ್ಪಂತೂ ದಾಲ ಇಜ್ಜಿ ನಾಡು ನೈಟಿ ಬರೋದು ಸಾಮಾನ್ಯ ಹೆಂಗದ ಎಂಚುಂಡು ಕೀರ್ತನ್ ಜಾಕೆಟ್ ಹಾಪುಂಡೆ ಜನ ಅಂತ ಹಾಕಿ ನೋಡ್ಬೋದಾ? ಹಾಯ್ ಪುಟ್ಟ. ನಾವೀಗಷ್ಟೇ ಹೋಗಿ ಬಂದ್ವಿ. ಪೂಜಾ ಕಲಾವಿದರವರಿದ್ದರು. ಸೆಲೆಕ್ಷನ್ ತುಂಬ ಹುಡುಕಿದ್ವಿ, ಯಾವುದು ಕೂಡ ಕಂಫರ್ಟ್ ಆಗಲಿಲ್ಲ. ಆದರೆ ತುಂಬ ಒಳ್ಳೆ ಐಟಮ್ ಕೆಲವೊಂದು ಉಂಟು, ಮಕ್ಕಳಿಗಾಗುವಂಥದ್ದು ಮತ್ತು ದೊಡ್ಡವರಿಗಾಗುವಂಥದ್ದು. ಒಮ್ಮೆ ಬನ್ನಿ. ಎಷ್ಟು ತಾರೀಕು ತನಕ ಉಂಟು ಅಂತ ಹೇಳಿದವರು? 4 ತಾರೀಕು ತನಕ ಉಂಟು, ಜುಲೈ 4 ತಾರೀಕು ತನಕ ಉಂಟು. ಹಾಗೆ ಇವತ್ತು ನಮಗೆ ಸಿಕ್ಕಂಥ ಕೆಲವೊಂದು ವಿಷಯಗಳನ್ನು ವಿಡಿಯೋ ಮಾಡಿದ್ದಾರೆ ಅಕ್ಷಯ್ ಅವರು. ಎಸ್. ಹಾಗೆ ನೋಡಿ, ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಬಾಯ್.